ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಇವತ್ತು ಕೂಡ ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ನನ್ನ ಹೆಸರು ಸಾನ್ವಿ. ಸಾನ್ವಿ. ಯಾರಿಟ್ರು ಸಾನ್ವಿ ಅಂತ? ಏನು ಸಾನ್ವಿ ಅಂತ ಹೆಸರು ಯಾರಿಟ್ರು? ಗೊತ್ತಿಲ್ಲ, ನಂದು ಅಮ್ಮಪ್ಪ ಇಟ್ಟು. ಅವರೇ ಇಟ್ರು. ನೀನು ಕರೆದ್ರು ಸಾನ್ವಿ ಅಂತ. ಸಾನ್ವಿ ಅಂತ ಕರೆದಾಗ ನೀವು ಹೋಗ್ತಿ ಬರ್ತಿ ಅಲ್ವಾ? ಕಿರಿಕ್ ಪಾರ್ಟಿ ಮೂವಿಯಲ್ಲಿ ಅವಳೆ ಹೀರೋಯಿನ್ ಹೆಸರು ಕೂಡ ಸಾನ್ವಿ ಅಲ್ಲ? ಹೌದು, ಎಲ್ಲರೂ ಹಾಗೆ ಹೇಳೋದು ಅಲ್ವಾ? ಆಗ ನಿಂಗೆ ಹೇಗೆ ಖುಷಿ ಆಗ್ತದಾ ಅಲ್ಲ ನಾಚಿಕೆ ಆಗ್ತದಾ? ನಾಚಿಕೆ ಯಾಕೋ ನಾಚಿಕೆ ಆಗೋದು? ಅಂದರೆ ನೀನು ನನ್ನ ಹೀರೋಯಿನ್ ಹೇಳ್ತಾಳೆ ಅಂತೇಳಿ ನಾಚಿಕೆ ಆಗ್ತದಾ? ಹೌದು. ಅಲ್ವಾ? ನಿಮಗೆ ಹೀರೋಯಿನ್ ಆಗಲಿಕ್ಕೆ ಇಷ್ಟ ಇಲ್ವಾ? ಇಷ್ಟ ಉಂಟು, ಆದರೆ ಗೊತ್ತಿಲ್ಲ. ಈಗ ಚಿಕ್ಕವಳಲ್ಲ, ಇಷ್ಟು ಬೇಗ ಹೀರೋಯಿನ್ ಆಗ್ಲಿಕ್ಕೆ ಆಗ್ತದಾ? ಅಲ್ವಾ? ಸರಿ, ಸಾನ್ವಿ ಎಷ್ಟನೇ ಕ್ಲಾಸ್? ನಾನು ಫೋರ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್, ಬ್ರಹ್ಮಾವರ. ಹೇಗೆ ಆಗ್ತದೆ ಸ್ಕೂಲ್? ಚೆಂದ ಆಗ್ತದೆ. ಚೆಂದ ಆಗ್ತದ? ಒಳ್ಳೆ ಆಗೋದಿಲ್ಲ, ಚೆಂದ ಆಗ್ತದೆ. ಎಷ್ಟು ಚೆಂದ ಉಂಟು ಸ್ಕೂಲ್? ಸ್ಕೂಲು ಚೆಂದ ಉಂಟು. ಚೆಂದ ಉಂಟು? ಎಷ್ಟು ಚೆಂದ ಉಂಟು ಅದು ನನಗೆ ಗೊತ್ತಿಲ್ಲ. ಅಲ್ಲ, ನೀನಲ್ಲ ಚೆಂದ ಉಂಟು ಅಂತ ಹೇಳಿದ್ ನೀನು, ಸೊ ನೀನು ಹೇಳ್ಬೇಕು ಎಷ್ಟು ಚೆಂದ ಉಂಟು. ಈಗ ಹೀರೋಯಿನ್ಸ್ ಎಲ್ಲ ಇರ್ತಾರಲ್ಲ, ಹಾಗೆ ಚೆಂದವ? ಹಾಗೆ. ಓ, ಹೀರೋಯಿನ್. ಯಾವ ಹೀರೋಯಿನ್ ಥರ ಉಂಟು ನಿನ್ನ ಸ್ಕೂಲ್? ರಚಿತಾ ರಾಮ? ಗೊತ್ತಿಲ್ಲ ನನಗೆ. ಸರಿ, ಬೇಡ ಬಿಡು. ಸ್ಕೂಲ್ ಒಟ್ಟು ರಾಶಿ ಚೆಂದ ಉಂಟು. ಸರಿ, ಎಲ್ಲಿಂದ ಬಂದ್ಯಾ? ಎಲ್ಲಿಂದ ಬಂದು? ನಾನು ಬಡನೆಡಿಯೂರು. ಬಡನೆಡಿಯೂರು. ಹೇಗೆ ಬಂದ್ಯಾ? ಕಾರಲ್ಲಿ ಬಂದದ್ದು. ಕಾರಲ್ಲಿ ಬಂದ್ಯಾ? ಸರಿ, ಏಟ್ ಬೆಳಿಗ್ಗೆ ತಿಂದ್ಯಾ? ನಾನು ಬನ್ಸ್. ಎಷ್ಟು ತಿಂದಿ ಬನ್ಸ್? ಒಂದು ಬನ್ಸ್ ತಿಂದ್ಯಾ? ನಿಮಗೆ ಬನ್ಸ್ ಇಷ್ಟವಾ? ಹೌದು, ಇಷ್ಟ ಆದರೂ ಸಹ ತಿನ್ನೋದು ಒಂದೇ. ಜಾಸ್ತಿ ತಿನ್ನಲಿಕ್ಕೆ ಬೈತಾರ ಅಮ್ಮ ಅಥವಾ ನೀನೇ ತಿನ್ನೋದಿಲ್ಲ? ಅಂದರೆ ಹೀರೋಯಿನ್ ಆಗಬೇಕು ಅಂತ ಇದೆಯಲ್ಲ, ಸೊ ಇವಾಗಲೆಲ್ಲ ಮೇಂಟೈನ್. ಇಲ್ಲ ಅಂತ ಬೈಯೋದಿಲ್ಲ, ನಾನೇ ತಿನ್ನೋದಿಲ್ಲ. ನೀನೇ ತಿನ್ನೋದಿಲ್ಲ, ಫಿಗರ್ ಮೇಂಟೈನ್ ಮಾಡುವ ಅಂತ ಇವಾಗಲೇ? ಇಲ್ಲ, ಹಾಗೇನಿಲ್ಲ. ಓಕೆ, ನೀನು ಇಷ್ಟೆಲ್ಲ ನಗಾಡ್ತೀಯಲ್ಲ, ಯಾರು ಕಲಿಸಿದ್ದು? ನಗಾಡ್ತಾ ಇರ್ಬೇಕಂತ ಹೇಳಿದಾರಾ? ಇಲ್ಲ, ಆದರೂ ಸಹ ಕ್ಯೂಟ್ ಕಾಣ್ತೀಯಲ್ಲ ನಗಾಡಿದ್ರೆ, ಅದಕ್ಕೆ ನಗಾಡ್ತಾ ಇರೋದು ಅಲ್ವಾ? ಸರಿ, ಮನೇಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಂದು ಅಪ್ಪ, ಅಮ್ಮ, ಮತ್ತೆ ತಮ್ಮ, ನಾನು ಮತ್ತೆ ಅಜ್ಜ. ಸರಿ, ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫ್, ಅವರು ಟೀಚರ್. ಈಗ ತಮ್ಮ ಇದ್ದಾನಲ್ಲ, ಸೊ ಅವರು ಸ್ಕೂಲಿಗೆಲ್ಲ ಹೋಗೋದಿಲ್ಲ. ಅಮ್ಮ ಯಾವ ಸ್ಕೂಲಲ್ಲಿ ಟೀಚರ್ ಆಗಿದ್ರು? ಅವರು ಟ್ರಿನಿಟಿಯಲ್ಲಿ ಆಗಿದ್ರು. ಸರಿ, ಅಪ್ಪ ಬಿಸ್ನೆಸ್ ಮ್ಯಾನ್. ಮತ್ತೆ ತಮ್ಮ ಎಂತ ಸಹ ಮಾಡೋದಿಲ್ಲ, ಮನೆಯಲ್ಲಿ ಇರ್ತಾನೆ, ಮಲ್ಕೊಂಡಿರ್ತಾನ? ಚಿಕ್ಕವನ ತಮ್ಮ? ಹೌದು, 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಗ್ರ್ಯಾಂಡ್ ಇತ್ತು ಅವನದು? ನೀನೆಂತ ಗಿಫ್ಟ್ ಮಾಡಿದ್ದೆ ತಮ್ಮನಿಗೆ? ಎಂತ ಸಹ ಮಾಡಲಿಲ್ಲ. ನಿಮಗೆ ತಮ್ಮ ಅಂದರೆ ಇಷ್ಟ ಇಲ್ವಾ? ತಮ್ಮ ಅಂದರೆ ಇಷ್ಟ ಉಂಟು ನನಗೆ, ಆದರೆ ಗಿಫ್ಟ್ ಕೊಡಲಿಕ್ಕೆ ಅಂತ ಸೇರಲಿಲ್ಲ. ಹಣ ಇಲ್ಲಲ್ಲ? ನಿಂಗೆ ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ ಅಮ್ಮ ಅಪ್ಪ? ಅಮ್ಮ ಅಂದರೆ ನಂದು ಬರ್ಡೇಗೆ, ಅಂದರೆ 9 ಇಯರ್ಸ್ ಇದು ಬರ್ಡೇಗೆ, ಜೂನ್ 27ಗೆ ಅದು ಆಯಿತು. ಸೊ ಅದಕ್ಕೆ ಅಪ್ಪ ನನಗೆ ಒಂದು ಸೈಕಲ್ ಕೊಟ್ಟರು, ಮತ್ತು ತಮ್ಮನಿಗೆ ಸಹ ಸೈಕಲ್. ತಮ್ಮನಿಗೆ ಸೈಕಲ್? ಅವ್ನು ಚಿಕ್ಕವನಲ್ಲ, ಸೈಕಲ್ ಬಿಡ್ತಾನ? ಇಲ್ಲ, ಅವನಿಗೆ ಅಂದರೆ ಸೈಕಲಲ್ಲಿ ಕುತ್ಕೊಳ್ಳಿಕ್ಕೆ ತುಂಬ ಇಷ್ಟ. ಆದರೆ ಚಿಕ್ಕ ಮಕ್ಕಳಿದೆಲ್ಲ ಸೈಕಲ್ ಬರ್ತದಲ್ವಾ, ಅದು ತಗೊಂಡದ್ದು. ಈಗ ಅದರ ಮೇಲೆ ಕುತ್ಕೊಳ್ತಾನೆ ಅಷ್ಟೇ, ಬಿಡುವುದಿಲ್ಲ. ತಮ್ಮನ ಹೆಸರೇನು? ತಮ್ಮನ ಹೆಸರು ಸಾಯಂಶ್. ನೀನು ಹೇಗೆ ಕರಿತೀಯ ತಮ್ಮನನ್ನು? ಸಾಯಿ ಅಂತ ಕರೆಯೋದು ಮನೆಯಲ್ಲಿ. ನಿನ್ನನ್ನೇನು ಕರೀತಾರೆ ಮನೆಯಲ್ಲಿ? ನನ್ನನ್ನು ಶಾನು ಅಂತ ಕರೀತಾರೆ. ನಿನಗೆ ಯಾರು ಕರೆಯೋದು ಇಷ್ಟ ನಿನ್ನ ಹೆಸರನ್ನು? ನನಗೆ ತಮ್ಮ. ಅವನು ಶಾನು ಅಂತ ಕರೆಯೋದಿಲ್ಲ, ಅಕ್ಕ ಅಂತ ಕರೀತಾನೆ. ಓಕೆ, ಅಕ್ಕ ಅಂತ ಕರೀತಾನೆ. ತಮ್ಮನ ಜೊತೆ ಆಟ ಎಲ್ಲ ಆಡ್ತೀಯಾ? ತಮ್ಮನ ಪೋಖ್ರಿ ಮಾಡ್ತಾನ? ಪೋಖ್ರಿ ಮಾಡ್ತಾನೆ. ಆಗ ನಿಂಗೆ ಎಂತ ಸಿಟ್ಟು ಬರ್ತದೆ? ಸಿಟ್ಟು ಬಂದಾಗ ಏನು ಮಾಡ್ತೀಯ ತಮ್ಮನಿಗೆ? ಕೆಲವೊಮ್ಮೆ ಬೈತೇನೆ, ಇಲ್ಲಾದ್ರೆ ಸ್ವಲ್ಪ ಮೆಲ್ಲ ಹೊಡಿತೇನೆ. ಓ, ಹೊಡಿತೀಯಾ? ಅಮ್ಮನಿಗೆ ಗೊತ್ತಾಗೋದಿಲ್ಲ? ಗೊತ್ತಾದ್ರೆ ನಂಗೆ ಬೈತಾರೆ ಅಮ್ಮ ಬೈತಾರ? ಅಮ್ಮನಿಗೆ ಯಾರು ಇಷ್ಟ? ನೀನು ಇಷ್ಟವ ತಮ್ಮ ಇಷ್ಟವ? ಇಬ್ರು ಸಹ ಇಷ್ಟ. ಇಷ್ಟವಾ? ಅಮ್ಮ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಮನೆಯಲ್ಲಿ?
ಅಮ್ಮ ಕೆಲವೊಮ್ಮೆ ಬ್ರೆಡ್ ಮಸಾಲ ಮಾಡ್ತಾರೆ, ಇಲ್ಲಾಂದರೆ ಕೆಲವೊಮ್ಮೆ ಗೀ ರೈಸ್ ಎಲ್ಲ ಮಾಡ್ತಾರೆ. ಸಂಡೇ ಎಲ್ಲ ಇದ್ದರೆ ಫಿಶ್ ಕರಿ ಎಲ್ಲ ಮಾಡ್ತಾರೆ ಸಂಡೇ ಎಲ್ಲ. ಮತ್ತು ನಾನು ಸ್ಕೂಲಿಂದ ಬರುವಾಗ ಎಂತಾದ್ರು ಚಪಾತಿ ಮತ್ತು ಕರಿ ಎಲ್ಲ ಮಾಡಿರ್ತಾರೆ. ಸರಿ, ನಿಂಗೆ ಅಮ್ಮ ಇಷ್ಟೆಲ್ಲ ಡಿಶಸ್ ಮಾಡ್ತಾರಲ್ಲ, ಅದರಲ್ಲಿ ನಿಂದು ಫೇವ್ರೆಟ್ ಡಿಶ್ ಯಾವುದು? ನಂದು ನೀರು ದೋಸೆ ಮತ್ತು ಚೆನ್ನ ಮಸಾಲ. ಓ, ನೀರು ದೋಸೆ ಫೇವ್ರೇಟಾ ನಿಂದು? ಹೌದು. ನಿಮಗೆ ಬರ್ತದೆ ನೀರು ದೋಸೆ ಮಾಡಲಿಕ್ಕೆ? ಇಲ್ಲ. ಅಮ್ಮನಿಗೇನು ಹೆಲ್ಪೇ ಮಾಡೋದಿಲ್ಲ ನೀನು? ಮಾಡ್ತೇನೆ ಕೆಲವೊಮ್ಮೆ, ಅಂದರೆ ದೋಸೆ ಎಲ್ಲ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇನೆ. ದೋಸೆ ಮಾಡಲಿಕ್ಕೆ. ಮತ್ತು ಕೆಲವೊಮ್ಮೆ ಅಂದರೆ ಹೀಗೆ ಅವರು ಮಸಾಲೆ ಎಲ್ಲ ಹಾಕ್ತಾರಲ್ಲ, ಅದನ್ನು ತಿರುಗಿಸ್ತೇನೆ ಸೌಟಲ್ಲಿ ಅಷ್ಟೇ. ಮತ್ತು ಕೆಲವೊಮ್ಮೆ ಅಂದರೆ ಮನೆಯದ್ದು ಕೆಲಸ ಎಲ್ಲ ಮಾಡ್ತೇನೆ, ಅಂದರೆ ಒರೆಸೋದೆಲ್ಲ ಮಾಡ್ತೇನೆ ಕೆಲವೊಮ್ಮೆ. ಸರಿ, ಸ್ಕೂಲಿಗೆ ಯಾರು ಹೊರಡಿಸೋದು ನನ್ನನ್ನು? ಅಂದರೆ ನಾನು ಬ್ರಷ್ ಮಾಡಿ ಸ್ನಾನ ಮಾಡಿ ಎಲ್ಲ ರೆಡಿ ಆಗಬೇಕು, ಮತ್ತು ಅಮ್ಮ ಕೂದಲೆಲ್ಲ ಬಾಚ್ತಾರೆ, ಮತ್ತು ಅಪ್ಪ ನನ್ನನ್ನು ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಎಷ್ಟು ಗಂಟೆಗೆ ಬರ್ತದೆ ಬಸ್? 8 o'clock ಟರ್ನ್ ಆಗಿ ಅಲ್ಲಿ ನಿಲ್ತದೆ, 8:12 ಅಲ್ಲಿಂದ ಹೋಗ್ತದೆ. ನಿಮಗೆ ಕ್ಲಾಸ್ ಎಷ್ಟು ಗಂಟೆಗೆ ಸ್ಟಾರ್ಟ್? ಅದು ಅಂದರೆ ನನ್ನದು ಫಸ್ಟ್ ಸ್ಟಾಪ್, ಮತ್ತು ಬರುವಾಗ ಲಾಸ್ಟ್ ಸ್ಟಾಪ್. ನಾವು ಕ್ಲಾಸಿಗೆ ಹೋಗುವಾಗ ಆಲ್ಮೋಸ್ಟ್ 9 ಆಗ್ತದಂತ, ನಂಗೆ ಗೊತ್ತಿಲ್ಲ. ವಾಚ್ ಉಂಟು ಕೈಯಲ್ಲಿ, ಟೈಮ್ ನೋಡಲಿಕ್ಕೆ ಬರೋದಿಲ್ವಾ? ಇಲ್ಲ, ನಮಗೆ 5th ವಾಚ್ ಹಾಕೊಂಡು ಹೋಗ್ಲಿಕ್ಕೆ. ಈಗ ಇಷ್ಟು ಚಂದ ಮಾಡ್ಕೊಂಡು ಹೊರಡ್ಕೊಂಡು ಬಂದಿಲ್ಲ, ಯಾರು ಹೊರಡಿಸಿದ್ರು? ಅಂದರೆ ನಾನೇ ಎಲ್ಲ, ಅಂದರೆ ಅಮ್ಮ ಡ್ರೆಸ್ ಕೊಟ್ಟರು, ಹಾಕ್ಕೊಂಡು ಪೌಡರ್ ಎಲ್ಲ ಹಾಕ್ಕೊಂಡು ನಾನೇ ಬಂದದ್ದು. ಓಕೆ, ಅಮ್ಮ ಹೇಳಿದ್ರೆ ಇದೇ ಡ್ರೆಸ್ ಹಾಕಬೇಕು ಇವತ್ತು ಅಂತ? ಓಕೆ, ನಿಂಗೆ ಇಷ್ಟವ ಈ ಡ್ರೆಸ್? ಈ ಡ್ರೆಸ್ಸಿಗೆ ಏನು ಹೇಳ್ತಾರೆ? ಲಂಗ ಮತ್ತು ರವಕಿ. ರವಕಿಯಾ? ನಿನ್ನ ಹತ್ರ ಎಷ್ಟು ಡ್ರೆಸ್ ಉಂಟು? ನನ್ನ ಹತ್ರ ತುಂಬ ಡ್ರೆಸ್ ಉಂಟು. ಒಂದು ಕಬಾರ್ಡ್ ಫುಲ್ ಉಂಟಾ? ಒಂದು ಕಬಾರ್ಡ್ ಫುಲ್. ನಿನ್ನ ಕಬಾರ್ಡ್ ಎಲ್ಲ ಮೇಂಟೈನ್ ಮಾಡೋದು ನೀನೇ? ಇಲ್ಲ, ಅಮ್ಮ ಮೇಂಟೈನ್. ಓ, ನೀನೇನು ಮಾಡೋದಿಲ್ಲ? ಮತ್ತೆ ಹೋಗೋದು ಬಟ್ಟೆ ತೆಗೆದು ಬಿಸಾಡೋದು ಬರುದಾ? ಹೌದಾ ಅಂತಲ್ಲ, ಹಾಗೆ ಮಾಡೋದಿರಬೇಕು. ಮತ್ತು ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಮನೇಲಿ? ಫ್ರೀ ಟೈಮಲ್ಲಿ ಈಗ ಕ್ರಾಫ್ಟ್ ಪೇಪರ್ಸ್ ಎಲ್ಲ ಇದ್ದರೆ ಕ್ರಾಫ್ಟ್ ಮಾಡ್ತೇನೆ, ಡ್ರಾಯಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೇನೆ ಸ್ವಲ್ಪ, ಇಲ್ಲಾಂದರೆ ಟಿ ವಿ ನೋಡ್ತಿರ್ತೇನೆ. ಟಿ ವಿಯಲ್ಲಿ ಏನು ನೋಡೋದು? ಟಿ ವಿಯಲ್ಲಿ ಕಾರ್ಟೂನ್ ಕೆಲವೊಮ್ಮೆ, ಇಲ್ಲಾದರೆ ಅದು ಎಂತಾದರೂ ಫನ್ನಿ ಎಂತಾದರೂ ಬರ್ತದಲ್ವ, ಅದೆಲ್ಲ ನೋಡ್ತೇನೆ. ಮತ್ತು ಮೊಬೈಲ್ ಯೂಸ್ ಮಾಡೋದಿಲ್ವ ಸಾನ್ವಿ? ಸ್ವಲ್ಪ ಮಾಡ್ತೇನೆ. ಸ್ವಲ್ಪ ಅಂತ ಹೇಳಿದ್ರಲ್ಲಿ 1-2-3 ಗಂಟೆ ಹೋಗ್ಬೋದಾ ಅಂತ? ಹೌದು, ನೋಡು, ಅಮ್ಮನಿಗೆ ಗೊತ್ತಾಗದೆ ಯೂಸ್ ಮಾಡ್ತೀಯ, ಅಮ್ಮ ನೋಡಿರ್ತಾರ ನೀನು ಯೂಸ್ ಮಾಡೋದು. ಕೆಲವೊಮ್ಮೆ ಅಮ್ಮ ಇಲ್ಲದಿದ್ರೆ ಸಹ ನೋಡ್ತೇನೆ, ಇಲ್ಲದ್ರೆ ಅಮ್ಮ ಇರ್ತಾರಲ್ಲ ಅವರ ಮುಂದೆ ಸಹ ನೋಡ್ತೇನೆ. ಅಂದರೆ ಸಿಂಗಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ, ಹಾಗೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕಿದ್ರೆ ಅಮ್ಮ ಮೊಬೈಲ್ ಕೊಡ್ತಾರೆ. ಈಗ ಸುಮ್ಮನೆ ನೋಡಲಿಕ್ಕಿದ್ರೆ ನಮ್ಮ ಕೊಡೋದಿಲ್ಲ. ಸರಿ, ಯಾರು ನಿಮಗೆ ಜಾಸ್ತಿ ಬೈಯೋದು, ಅಮ್ಮ ಬೈಯೋದು ಅಪ್ಪನ? ಇಬ್ಬರು ಸಹ ಬೈತಾರೆ, ಆದರೆ ಸ್ವಲ್ಪ ಅಮ್ಮ ಜಾಸ್ತಿ ಬೈಯೋದು. ಓಕೆ, ಒಂದು ಕೈ ಅಮ್ಮನದು ಜಾಸ್ತಿ, ಅಪ್ಪನದು ಕೊಂಗಟದ ಮಗಳು. ಸರಿ, ಸ್ಕೂಲಲ್ಲಿ ಯಾವುದಾದ್ರೂ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ಯಾ? ನಾನು ರೀಜನಲ್ ಸಿಂಗಿಂಗ್ ಅಲ್ಲಿದೆ, ಡ್ರಾಯಿಂಗ್, ಕ್ರಾಫ್ಟ್ ಮತ್ತು ಸ್ಟೋರಿ ಟೆಲ್ಲಿಂಗ್, ಎಲೊಕೇಶನಲ್ಲಿ ಇದ್ದೇನೆ, ಅಷ್ಟರಲ್ಲಿ ಇದ್ದೇನೆ. ಸರಿ, ನೀನು ಸ್ಕೂಲಲ್ಲಿ ಸಹ ಹೀಗೆ ನಗಾಡ್ಕೊಂಡೇ ಇರ್ತೀಯಾ? ಹೌದು. ಬೈತಾರ ಟೀಚರು? ಇಲ್ಲ. ಅಂದರೆ ಈಗ ಏನಾದರೂ ಸೀರಿಯಸ್ ಆಗಿ ಬೇಕಿದ್ರೆ ನೀನು ನಗಾಡಿದ್ಯಾ? ಇಲ್ಲ. ಸ್ಕೂಲಲ್ಲಿ ಹೇಗಿದ್ಯಾ? ಪಾಪ ಇದೆಯಾ, ಜೋರಿದೆಯಾ? ನನಗೆ ಗೊತ್ತಿಲ್ಲ ನಾನು ಹೇಗಿದ್ದೇನೆ ಅಂತ. ಮತ್ತೆ ಯಾರು ಹೇಳಬೇಕು? ಸರ್ಟಿಫಿಕೇಟ್ ಯಾರಾದರೂ ಕೊಡಬೇಕಾ? ಓಕೆ, ಸಾನ್ವಿ ಪಾಪ ಇದ್ದಾಳೆ ಅಂತ? ಇಲ್ವಾ? ಮನೇಲಿ ಇಲ್ಲಿ ತನಕ ನಿನ್ನ ಬಗ್ಗೆ ಕಂಪ್ಲೇಂಟ್ ಆಗಿದಾ? ಅಂದರೆ ಈಗ ನಿನ್ನದು ಏನಾದರೂ ಪೋಖ್ರಿ ಮಾಡಿದ್ಯಾ ಅಂತ ಅಮ್ಮನಿಗೆ ಕಂಪ್ಲೇಂಟ್ ಬಂದಿದಾ ಸ್ಕೂಲಿಂದ? ಇಲ್ಲ, ಅಂದರೆ ಸ್ಕೂಲಲ್ಲಿ ನಾನು ಜಾಸ್ತಿ ಮಾತಾಡ್ತೇನೆ ಅಂತ ಕಂಪ್ಲೇಂಟ್ ಬಂದಿದೆ. ಹೌದಾ? ಅಮ್ಮ ಏನು ಹೇಳಿದ್ರು ಆಗ ನಿಮಗೆ? ಅಮ್ಮ ಹೇಳಿದರು, ನೀನು ಕ್ಲಾಸ್ ಆಗುವಾಗ ಎಲ್ಲ ಜಾಸ್ತಿ ಮಾತಾಡಬಾರ್ದು, ಟೀಚರಿಗೆ ಡಿಸ್ಟರ್ಬ್ ಆಗ್ತದೆ ಬೋರ್ಡಲ್ಲಿ ಬರೆಯುವಾಗ ಎಲ್ಲ. ಕ್ಲಾಸ್ ಟೀಚರ್ ಯಾರು? ಕ್ಲಾಸ್ ಟೀಚರ್ ಸೋನಿ ಸರ್. ಸರಾ? ಹಾಂ. ಸರಿ, ಸ್ಕೂಲಿಗೆ ಬೇಗ ಹೋಗ್ತೀಯಲ್ಲ, ನೀ ಲೇಟ್ ಹೋಗೋದಲ್ಲ ಸ್ಕೂಲಿಗೆ?
ಅಂದರೆ ನಾವು ಎಲ್ಲರೂ ಹೋಗ್ತೇವಲ್ಲ, ಅದಾದಮೇಲೆ ಎಲ್ಲದು ಬಸ್ ಬಂದಾದಮೇಲೆ ಎಲ್ಲರೂ ಕ್ಲಾಸಿಗೆ ಹೋಗ್ತಾರಲ್ಲ, ಅದಾದಮೇಲೆ ಪ್ರೇಯರ್ ಆಗೋದು. ಹೌದಾ, ಏನಿರ್ತದೆ ಪ್ರೇಯರ್? ಹಾಂ, ಪ್ರೇಯರ್ ಏನಿರ್ತದೆ? ಪ್ರೇಯರ್ ಇಂಗ್ಲೀಷ್ ಪ್ರೇಯರ್ ನಾನು ಸಹ ಇದ್ದೇನೆ. ಇದೆಯಾ? ಹಾಂ. ಅಂದರೆ ಬೆಳಿಗ್ಗೆ ಒಂದು ಪ್ರೇಯರ್, ಸಂಜೆ ಒಂದು ಪ್ರೇಯರಾ? ಹಾಗಲ್ಲ, ಬೆಳಿಗ್ಗೆ ಒಂದು ಪ್ರೇಯರ್, ಮತ್ತೆ ನಾವು ಲಂಚ್ ಹಾಲಿಗೆ ಹೋಗ್ತೇವಲ್ಲ ಲಂಚ್ ಮಾಡಲಿಕ್ಕೆ, ಅಲ್ಲಿ ಹೋದ ಕೂಡಲೇ ಊಟ ಆಗುವ ಮುಂಚೆ ಒಂದು ಪ್ರೇಯರ್ ಉಂಟು, ಅಲ್ಲಿ ಬರ್ತೇವಲ್ಲ, ಮತ್ತೆ ಲಂಚ್ ಬ್ರೇಕ್ ಆಗಿ ಇನ್ನೊಂದು ಪ್ರೇಯರ್ ಉಂಟು. ಅದಾದಮೇಲೆ ಒಂದು 5 ಪೀರಿಯಡ್ಸ್ ಇರ್ತಾರೆ. 5 ಪೀರಿಯಡ್ಸ್ ಆದಮೇಲೆ ಲಾಸ್ಟಿಗೆ ಪ್ರೇಯರ್ ಹೇಳಿ ಮತ್ತೆ ನ್ಯಾಷನಲ್ ಆ್ಯಂಥಮ್ ಹೇಳುದಾ? ಸರಿ, ಸಂಜೆ ಎಷ್ಟು ಗಂಟೆ ಬಿಡ್ತಾರೆ ಸ್ಕೂಲ್? ಸಂಜೆ ನನಗೆ ಗೊತ್ತಿಲ್ಲ, ಅಂದರೆ ನಾನು ಮನೆಗೆ ಬರುವಾಗ 5:30 ಆಗ್ತದೆ. ಓಕೆ, ಮನೆ ಬರೋ 5:30 ಆಗ್ತದೆ. ಮನೆಗೆ ಬಂದು ಏನೆಲ್ಲ ಕೆಲಸ ಮಾಡ್ತೀಯಾ? ಮನೆಗೆ ಬಂದು ಬೆಲ್ಟ್ ತೆಗೆದು ಮತ್ತೆ ನಾನು ಅಂದರೆ ನಂದು ಸ್ನ್ಯಾಕ್ಸ್ ತಿಂತೇನೆ. ಅದಾದಮೇಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತೇನೆ, ಮತ್ತೆ ಓದಲಿಕ್ಕೆ ಕೂತ್ಕೊಳ್ತೇನೆ. ಅಂದರೆ ಫ್ರೈಡೇ ಎಲ್ಲ ಇದ್ದರೆ ಸ್ಯಾಟರ್ಡೇ ಓದ್ಬೋದಲ್ಲ, ಫ್ರೈಡೇ ಎಲ್ಲ ನಾನು ತಮ್ಮನೊಟ್ಟಿಗೆ ಆಟ ಆಡ್ತೇನೆ. ಓಕೆ. ಎಕ್ಸಾಮ್ ಎಲ್ಲ ಇದ್ದರೆ ಓದ್ತೇನೆ. ಎಕ್ಸಾಮ್ಸಲ್ಲಿ ಹೇಗೆ ಬರ್ತದೆ ಮಾರ್ಕ್ಸ್ ಎಲ್ಲ ಓಕೆ, ಅಂದರೆ ಒಂದು 2 ಇಲ್ಲಾದರೆ 3 ಮಾರ್ಕ್ಸ್ ಹಾಗೆ ಹೋಗ್ತದೆ. ಹೌದಾ? ಇಂಗ್ಲೀಷಲ್ಲೂ ಹಾಗೆ, ಇಂಗ್ಲೀಷಲ್ಲಿ ಒಂದು 4-5 ಮಾರ್ಕ್ಸ್ ಹೋಗ್ತದೆ. ಅದು ಈ ಸತಿ ಅಂದರೆ ಆಲ್ಮೋಸ್ಟ್ ಕರೆಕ್ಟ್ ಉಂಟು. ಔಟ್ ಬರ್ಬೋದಾ? ಔಟ್ ಆಫ್ ಔಟ್ ಬರ್ಬೋದಾ? ಸರಿ. ಅಮ್ಮವಾ ಟೀಚರ್ ಮನೆಯಲ್ಲಿ? ಹಾಂ. ಬೈತಾರಾ ಅಮ್ಮ? ಹಾಂ, ಕೆಲವೊಮ್ಮೆ ಎಂತಾದರೂ ನಾನು ರಾಂಗ್ ಮಾಡಿದರೆ ಎಂತಾದರೂ ಮೆಥಡ್, ಅದಕ್ಕೆ ಸ್ವಲ್ಪ ಬೈತಾರೆ. ಹೌದಾ? ನೀನೀಗ ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಮನೇಲಿ? ಫ್ರೀ ಟೈಮಲ್ಲಿ ಅಂದರೆ ತಮ್ಮನೊಟ್ಟಿಗೆ ಆಟ ಆಡ್ತೆ. ತಮ್ಮ ಮಲಗಿದರೆ ನಾನು ಹೀಗೆ ಕ್ರಾಫ್ಟ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತೇನೆ, ಇಲ್ಲಾದರೆ ಟಿ ವಿ ನೋಡ್ತೇನೆ. ಕ್ರಾಫ್ಟಿಗೆ ಸಪ್ರೇಟ್ ಟೀಚರ್ ಇದ್ದಾರಾ? ಹಾಂ, ಇದ್ದಾರೆ. ಎಷ್ಟು ದಿವಸ ವಾರದಲ್ಲಿ? ವಾರದಲ್ಲಿ 1 ದಿವಸ ಉಂಟು. 1 ದಿವಸ ಕ್ರಾಫ್ಟ್? ಅಂದರೆ ಇದು PT 2 ದಿವಸ ಇರ್ತದೆ ವಾರದಲ್ಲಿ, ಮತ್ತೆ ಎಲ್ಲದು ಮ್ಯೂಸಿಕ್, ಡ್ಯಾನ್ಸ್, ಆರ್ಟ್, ಕ್ರಾಫ್ಟ್ ಎಲ್ಲ ವಾರದಲ್ಲಿ ಒಂದೊಂದು ದಿನ. ಓಕೆ. ಈಗ ನಿನಗೆ ಸಾಂಗ್ಸ್ ಎಲ್ಲ ಯಾವುದಾದ್ರೂ ಬರ್ತದಾ? ಹಾಂ, ಬರ್ತದೆ. ಯಾವುದ್ರಲ್ಲೆಲ್ಲ ಸಾನ್ವಿ ಸ್ಪೆಷಲಿಸ್ಟ್ ಸಾಂಗ್ಸ್ ಹಾಡೋದ್ರಲ್ಲಿ? ನಾನು ಭಜನೆ ಹಾಡ್ತೇನೆ, ಜನಪದ ಗೀತೆ, ಭಾವಗೀತೆ, ಎಲ್ಲ ಫಿಲ್ಮ್ ಸಾಂಗ್ ಕೆಲವೊಂದು, ಮತ್ತು ನಾನು ಸಂಗೀತ ಕ್ಲಾಸಿಗೂ ಹೋಗ್ತೇನೆ, ಡ್ಯಾನ್ಸ್ ಕ್ಲಾಸಿಗೂ ಹೋಗ್ತೇನೆ, ಮತ್ತು ಯಕ್ಷಗಾನ ಕ್ಲಾಸಿಗೆ, ಕೀಬೋರ್ಡ್ ಕ್ಲಾಸಿಗೆಲ್ಲ ಹೋಗ್ತೇನೆ. ಹೌದು, ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ತೀಯಾ ಇಷ್ಟು ಕ್ಲಾಸಿಗೆ? ಟೈಮ್ ಅಡ್ಜಸ್ಟ್ ಮಾಡೋದಂದರೆ ನಾನು ಕೀಬೋರ್ಡ್ ಕ್ಲಾಸಿಗೆ ಅಂದರೆ ವಾರದಲ್ಲಿ 1 ದಿನ ಹಾಗೆ ಹೋಗ್ತೇನೆ. ಇದು ಸಂಗೀತ ಕ್ಲಾಸ್ ಮತ್ತು ಡ್ಯಾನ್ಸ್ ಕ್ಲಾಸ್ ಹೀಗೆ ಸ್ಯಾಟರ್ಡೆ ಸಂಡೇ ಇರ್ತದೆ. ಹೌದು. ಹೀಗೆ ಸ್ಯಾಟರ್ಡೆ ನಮಗೆ ಸಂಗೀತ ಕ್ಲಾಸ್ 2:30ಗೆ, 2:30ಇಂದ 3:30 ತನಕ ಮಾಡ್ತಾರೆ ಟೀಚರ್. ಮತ್ತು ಅಲ್ಲಿಂದ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೇನೆ. ಹತ್ರ ಉಂಟು. ಅಂದರೆ ಇದು ಸಂಗೀತ ಕ್ಲಾಸಲ್ಲಿ ಇಲ್ಲಿ ನವಮಿ ಹತ್ರ ಉಂಟು, ಅಲ್ಲಿ ಕೆಳಗೆ ಹೋಗಬೇಕು, ಸಹನ ಭಟ್ ಅಂತ. ಮತ್ತು ಡ್ಯಾನ್ಸ್ ಕ್ಲಾಸ್ ನೇಜರಲ್ಲಿ ಒಂದು ಗ್ರೌಂಡ್ ಉಂಟು, ಅಲ್ಲಿ ಮಾಡ್ತಾರೆ ಸರ್, ವಿದ್ವಾನ್ ಕೆ ಭವಾನಿ ಶಂಕರ್ ಅಂತ ಅವರ ಹೆಸರು. ಓಕೆ. ಈಗ ಇಷ್ಟೆಲ್ಲ ಕ್ಲಾಸಸ್ಗೆ ಹೋಗ್ತೀಯಾ? ಸ್ಕೂಲಲ್ಲಿ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ? ಹಾಂ, ಮಾಡಿದ್ದೆ. ಪ್ರೈಸ್ ಬಂದಿದಾ? ಹಾಂ, ಪ್ರೈಸ್ ಬಂದಿದೆ. ಸೊ ಪ್ರೈಸ್ ಬಂದಾಗ ಹೇಗೆ ಅನ್ನಿಸ್ತದೆ ನನಗೆ? ನನಗೆ ಅಂದರೆ ತುಂಬ ಎಕ್ಸೈಟ್ ಆಗ್ತೇನೆ ನಾನು. ನನಗೆ ಅಂದರೆ ಹೀಗೆ ನನಗೆ ಪ್ರೈಸ್ ಎಲ್ಲ ಬಂದರೆ ಅಮ್ಮ ಎಂತಾದರೂ ಸ್ಪೆಷಲ್ ಎಲ್ಲ ಮಾಡಿ ಕೊಡ್ತಾರೆ. ಸ್ವೀಟ್ ಎಲ್ಲ ಮಾಡಿ ಕೊಡ್ತಾರಾ? ಸ್ವೀಟ್ ಇಲ್ಲ, ನಾನು ಅಷ್ಟು ತಿನ್ನೋದಿಲ್ಲ ಸ್ವೀಟ್. ಅಂದರೆ ಹೀಗೆ ದೋಸೆ, ನಂದು ಇಷ್ಟದ ತಿಂಡಿ ಎಲ್ಲ ಮಾಡಿ ಕೊಡ್ತಾರೆ. ಸರಿ, ಬರ್ತ್ಡೇದು ಸೆಲೆಬ್ರೇಷನ್ ಎಲ್ಲ ಹೇಗಿರ್ತದೆ ಮನೆಯಲ್ಲಿ? ಈ ಸತಿ ಏನು ಮಾಡಲಿಲ್ಲ, ಆದರೆ ಅಮ್ಮ ಅಪ್ಪ ಹೇಳಿದ್ದು 10th ಬರ್ಡೇಗೆ ಗ್ರ್ಯಾಂಡ್ ಮಾಡ್ತೇವೆ ಅಂತ. ಸೊ ಈ ಸತಿ ನಾವೇ ನಮ್ಮ ಮನೆಯವರು ಮತ್ತು ನಂದು ಒಂದು ಅಕ್ಕ ಮತ್ತು ಅಣ್ಣ ಇದ್ದಾರೆ, ಅವ್ರು ಬಂದಿದ್ರು. ಅಷ್ಟೇ ಜನ. ಸರಿ, ಈಗ ನೀನು ಯಾವ್ದು ಹಾಡ್ತೀಯಾ? ಜಾನಪದ ಗೀತ ಹಾಡ್ತೀಯಾ, ಭಜನೆ ಹಾಡ್ತೀಯಾ? ನಾನು ಫಿಲ್ಮ್ ಸಾಂಗ್ ಹಾಡ್ತೇವೆ. ಫಿಲ್ಮ್ ಸಾಂಗ್. ಜನಪದ ಗೀತೆಗೆ ರೆಡಿಯಾಗಿ ಬರಲಿಲ್ಲವಾ? ಬಂದಿದ್ದೇನೆ ಜನಪದ ಗೀತೆಗೆ. ಅಂದರೆ ಯಾವ್ದು ಹೇಳಬೇಕು? ನನಗೆ ಗೊತ್ತಿಲ್ಲ, ನಿನ್ನ ಇಷ್ಟ ಬಂದದ್ದು ಯಾವುದು ಸಹ ಹೇಳ್ಬೋದು. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ಈಗ ನೀನು ಸ್ಪೆಷಲಿಸ್ಟ್ ಅಲ್ಲ ಸಾಂಗ್ಸ್ ಅಲ್ಲಿ, ಯಾವುದು ಸಾಂಗ್ ಹಾಡ್ತೀಯಾ? ನಾನು ಒಂದು ಫಿಲ್ಮ್ ಸಾಂಗ್. ಯಾವ ಫಿಲ್ಮ್ ಅದು? ಅದು ಗೊತ್ತಿಲ್ಲ, ಅದು ಎಂತ ಗೊತ್ತಿಲ್ಲ. ಆದರೆ ಸಾಂಗ್ ಅದು ಫಾದರ್ಸ್ ಡೇಗೆಲ್ಲ ಹಾಡ್ಬೋದು. ರೆಕ್ಕೆಯ ಕುದುರೆ ಏರಿ ಬರುವ ಅಪ್ಪನ ಬೇಡ. ಹಾಂ ಸರಿ, ಹಾಡು. ರೆಕ್ಕೆಯ ಕುದುರೆ ಏರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ. ಮಿಣುಗು ಚುಕ್ಕಿಗಳನ್ನು ತರುವ ಅಪ್ಪನು ಬೇಡ, ಅವನ ಸನಿಹ ಬೇಕೆನಗೆ. ಕಲ್ಪನೆಯ ಕುದುರೆಗಳು ಕ್ಷಣದಲ್ಲಿ ಮಾಯ, ಹಗಲಿನಲ್ಲಿ ತಾರೆಗಳು ಹೇಳದೆ ಮಾಯ. ಅಂತ ಕುದುರೆ ತಾರೆ ಎಲ್ಲ ನನಗೆ ಯಾಕಪ್ಪ, ಇಂದು ನನ್ನ ಜೊತೆ ಇರು ಅಪ್ಪ ಬೇಕಪ್ಪ. ರೆಕ್ಕೆಯ ಕುದುರೆ ಏರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ, ಅವನ ಸನಿಹ ಬೇಕೆನಗೆ. ಸಾಲಕ್ಕೆ ಸಿಗುವಂಥ ಇಂದ್ರನಾನೆಯು ನನಗೆ ಬೇಕಿಲ್ಲ, ಅದಕ್ಕಿಂತ ಹೆಚ್ಚಿನ ತಂಪನ್ನು ನೀಡುವ ಅಪ್ಪ ಬೇಕಪ್ಪ. ಹಗಲು ಬಂದರೆ ವಾಸುವ ಹುಣ್ಣಿಮೆ ನನಗೆ ಬೇಕಿಲ್ಲ, ಅದಕ್ಕಿಂತ ಹೆಚ್ಚಿನ ತಂಪನ್ನು ನೀಡುವ ಅಪ್ಪ ಬೇಕಪ್ಪ. ಬೇಡವೇ ಬೇಡ ಕಾಮನ ಬಿಲ್ಲು, ಮಳೆಯು ಸುರಿದರೆ ಅದರ ಬಣ್ಣವು ಕರಗದೆ, ಎಂದೆಂದು ಕರಗದ ನಿನ್ನ ಒಲುಮೆ ಬೇಕಿದೆ. ರೆಕ್ಕೆಯ ಕುದುರೆ ಏರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ. ಕಣ್ಣಿಗೆ ಕಾಣದ ಗಂಧರ್ವ ಲೋಕದ ಅಪ್ಪನು ಬಲ ದೂರ, ಇಂದೆಲ್ಲ ನಾಳೆ ಬರುತ್ತಾನೆ ಎನ್ನುವ ಆಸೆ ಬಲು ಭಾರ. ನನ್ನ ಆಸೆಗಳ ಪೂರಿಸುವಪ್ಪನು ಇದ್ದರೆ ಸಾಕಿನ್ನು, ಮುದ್ದು ಮಾಡಿ ನನ್ನ ಪ್ರೀತಿ ಮಾಡುವಪ್ಪ ಬೇಕು ನನಗಿನ್ನು. ನೆರಳಿನ ಹಾಗೆ ಜೊತೆ ಇರಬೇಕು, ಲಾಲನೆ ಪಾಲನೆಗೆ ಬೇರೆ ಜೀವವು ಇನ್ನೆತ್ತಕ್ಕೆ. ಸುಂದರ ಸುಳ್ಳುಗಳು ಸಾಕು ಎಲ್ಲಿದೆ ಜೀವಂತಿಗೆ. ರೆಕ್ಕೆಯ ಕುದುರೆ ಏರಿ ಬರುವ ಅಪ್ಪನು ಬೇಡ, ಅವನ ಪ್ರೀತಿ ಬೇಕೆನಗೆ, ಅವನ ಸನಿಹ ಬೇಕೆನಗೆ, ಅವನ ಪ್ರೀತಿ ಬೇಕೆನಗೆ. ಓಕೆ, ತುಂಬ ಒಳ್ಳೆ ಹಾಡಿದ್ಯಾ. ಥ್ಯಾಂಕ್ ಯು. ಸ್ಕೂಲಲ್ಲಿ ಹಾಡಿದೆ ಈ ಸಾಂಗ್? ಹಾಂ ಹಾಡಿದ್ದೇನೆ. ಅದಕ್ಕೆ ನಾನು 3rd ಸ್ಟ್ಯಾಂಡರ್ಡಲ್ಲಿ ಹಾಡಿದ್ದೇನೆ. ಅದಕ್ಕೆ ನನಗೆ 3rd ಪ್ರೈಸ್ ಬಂದಿದೆ. 3rd ಸ್ಟ್ಯಾಂಡರ್ಡಲ್ಲಿ ಹಾಡಿ 3rd ಪ್ರೈಸ್ ತೊಗೊಂಡ್ಯಾ. ಒಳ್ಳೆ ಕಾಂಬಿನೇಷನ್ ಅಲ್ಲ, 3rd. ಓಕೆ, ಮತ್ತು ಬೇರೆ ಯಾವುದೆಲ್ಲ ಸಾಂಗ್ಸಲ್ಲಿ ಸ್ಪೆಷಲಿಸ್ಟ್ ನೀನು? ನಾನು ಜನಪದ ಹಾಡ್ತೇನೆ, ಭಜನೆ ಹಾಡ್ತೇನೆ, ಭಾವಗೀತೆ ಹಾಡ್ತೇನೆ, ಫಿಲ್ಮ್ ಸಾಂಗ್ ಎಲ್ಲ ಹಾಡ್ತೇನೆ. ಓಕೆ, ಈಗ ಭಾವಗೀತೆ 2 ಲೈನ್ ಸಾಂಗ್ ಹಾಡ್ಬೋದಾ? ಸರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಬರಲ್ಲ. ಓಕೆ, ಅಮ್ಮನಿಗೊಂದು ಸಾಂಗ್ ಡೆಡಿಕೇಟ್ ಆಯಿತು, ಅಪ್ಪನಿಗೆ ಸಹ ಒಂದು ಸಾಂಗ್ ಡೆಡಿಕೇಟ್ ಆಯಿತು. ದೊಡ್ಡೋಳಾದ್ಮೇಲೆ ಏನಾಗಬೇಕಂತಿದ್ಯಾ? ನಾನು ಟೀಚರ್ ಇಲ್ಲಾದರೆ ಫ್ಯಾಷನ್ ಡಿಸೈನರ್. ಟೀಚರ್ ಆದರೆ ಹೇಗೆ ಸ್ಕೂಲಲ್ಲೆಲ್ಲ ಮೇಂಟೈನ್ ಮಾಡ್ತೀಯಾ? ಗೊತ್ತಿಲ್ಲ, ಬಟ್ ಟೀಚರ್ ಆಗಬೇಕು. ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಇದೆಯಾ? 2 ಜಾಬ್ ಒಟ್ಟಿಗೆ ಮಾಡುವಂತಿದ್ಯಾ? ಇಲ್ಲ, ಯಾವುದಾದ್ರೂ ಒಂದು ಏನಾದರೂ ಮಾಡಬೇಕಂತ ಇದ್ದೇನೆ. ಸರಿ, ನಿಮ್ಮದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ಹೈಯೆಸ್ಟ್ ಸ್ಕೋರಾ? ಹಾಂ.
ಮತ್ತು ಕನ್ನಡ ಇಂಗ್ಲೀಷ್ ಎಲ್ಲ? ಕನ್ನಡ ಈಸಿ ಉಂಟು ಈ ಸತಿ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಹಿಂದಿ ತುಂಬ ಈಸಿ ಉಂಟು. ಆದರೆ EVS ತುಂಬ ಉಂಟು. ಟಫ್ ಉಂಟಾ? ಟಫ್ ಉಂಟು ಈ ಸತಿ. ಅಮ್ಮನ ಹತ್ರ ಕರೆಕ್ಟ್ ಟ್ಯೂಷನ್ ಕೊಡ್ಲಿಕ್ಕೆ ಹೇಳ್ಬೇಕು ನೀನು. ಅಮ್ಮ ಕೊಡ್ತಾರೆ, ನನಗೆ ಕಲಿತಾ ಇದ್ದೇನೆ. ಕಲಿತಾ ಇದೆಯಾ? ಸರಿ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯ ಅಂತ ಹೇಳಿದೆಯಲ್ಲ, ಕಾಂಪಿಟೇಷನ್ಗೆ ಹೋಗಿದೆಯಾ ಡ್ಯಾನ್ಸಿಗೆ? ಹಾಂ, ಹೋಗಿದ್ದೇನೆ. ಅಂದರೆ ಚಿಕ್ಕದಿರುವಾಗ ಎಲ್ಲ ಇದು ಕೃಷ್ಣದೆಲ್ಲ ಬರ್ತಿತ್ತಲ್ಲ, ಕೃಷ್ಣಾಷ್ಟಮಿ, ಅದಕ್ಕೆಲ್ಲ ಅಂದರೆ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಪ್ರತಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಹೌದಾ? ಸ್ಕೂಲಲ್ಲಿ ಸಹ ಎಲ್ಲ ಕಾಂಪಿಟೇಷನ್ಗೆ ಹೋಗ್ತೀಯಾ? ಔಟ್ಸೈಡ್ ಕೂಡ ಹೋಗ್ತೀಯಾ? ಹಾಂ, ಹೋಗ್ತೇನೆ. ಮತ್ತು ಇದು ಅಂದರೆ ಲಾಕ್ಡೌನಲ್ಲೇ ಇರುವಾಗ ಇದು ಆನ್ಲೈನ್ ಕಾಂಪಿಟೇಷನ್ಸ್ ಎಲ್ಲ ಇತ್ತು. ಅದರಲ್ಲಿ ನಾನು ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಹಾಗೆ ತಗೊಳ್ತಾ ಇದ್ದೇನೆ. ಹೌದು, ವೆರಿ ಗುಡ್. ಸಾನ್ವಿ ತುಂಬ ಬ್ರಿಲಿಯಂಟ್ ಇದ್ದಾಳೆ ಅಲ್ವಾ? ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಫಸ್ಟಿಗೆ ಅಂದರೆ ನರ್ವಸ್ ಆಯಿತು ನನಗೆ, ಅಂದರೆ ಹೇಗಾಗ್ತದೆ ಹೇಗುಂಟಂತ. ಮತ್ತೆ ಸರಿ ಆಯಿತು ನನಗೆ. ಮತ್ತು ನೀನೇ ಕಂಫರ್ಟೇಬಲ್ ಆಗಿ ಅಲ್ವಾ? ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ನನಗೆ ಕೂಡ ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಹೀರೋಯಿನ್ ಸಾನ್ವಿ ಜೊತೆ ಮಾತಾಡಿ ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಿ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.